ಪುತ್ತೂರು ಪುರುಷರ ಕಟ್ಟೆಯಲ್ಲಿ ನಡೆದಿದ್ದ ಘಟನೆಗೆ ಹೊಸ ತಿರುವು ಸಿಕ್ಕಿದೆ. ಯುವಕನೋರ್ವ ಸಾರ್ವಜನಿಕವಾಗಿ ಚಾಕು ಹಿಡಿದುಕೊಂಡದ್ದಲ್ಲದೆ ತಂಡದ ಜತೆ ವಾಹನವೊಂದರಲ್ಲಿ ಹಿಂಬಾಲಿಸಿದ್ದಾಗಿ ಯುವತಿಯೋರ್ವಳು ಪುತ್ತೂರು ಮಹಿಳಾ ಪೊಲೀಸ್ ಠಾಣೆಗೆ ದೂರನ್ನ ನೀಡಿದ್ರು ಮತ್ತು ಸಿಸಿ ಕ್ಯಾಮೆರಾ ದೃಶ್ಯ ಆಧರಿಸಿ ಪೊಲೀಸರು 6 ಮಂದಿಯನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸಿದ ಬಳಿಕದ ಬೆಳವಣಿಗೆಯಲ್ಲಿ ಯುವತಿಯ ಮೇಲೆಯೂ ಪ್ರಕರಣ ದಾಖಲಿಸಿರುವುದು ಸಾರ್ವಜನಿಕ ವಲಯದಲ್ಲಿ ಆಕ್ರೋಶಕ್ಕೆ ಕಾರಣವಾಗಿದೆ. ಇನ್ನು ಯುವತಿಯ ಮನೆಗೆ ಗುರುವಾರ ಬಿಜೆಪಿ ನಾಯಕರು ಭೇಟಿ ನೀಡಿ ಮನೆಯವರಿಗೆ ಧೈರ್ಯ ತುಂಬಿದ್ದಾರೆ. ಈ ವೇಳೆ ಮಾತನಾಡಿದ ವಿಧಾನ ಪರಿಷತ್ ಸದಸ್ಯ ಕಿಶೋರ್ ಕುಮಾರ್ ಪುತ್ತೂರು ಅವರು ಜುಲೈ 8ರಂದು ಪುರುಷರ ಕಟ್ಟೆಯಲ್ಲಿ ನಡೆದಿದ್ದ ಘಟನೆಗೆ ಸಂಬಂಧಿಸಿ ಯಾವುದೇ ಅಪರಾಧಿಕ ಕೃತ್ಯದಲ್ಲಿ ತೊಡಗಿರುವುದಿಲ್ಲವಾದರೂ ದುರುದ್ದೇಶಪೂರ್ವಕವಾಗಿ ಯುವತಿ ಮೇಲೆ ಪ್ರಕರಣ ದಾಖಲಿಸಲಾಗಿದೆ. ಇದು ನಿಜಕ್ಕೂ ಆತಂಕಕಾರಿ ವಿಚಾರ ಎಂದರು. ಸಾರ್ವಜನಿಕ ಸ್ಥಳದಲ್ಲಿ 5-6 ಮಂದಿ ಸೇರಿಕೊಂಡು ಚೂರಿ ಹಿಡಿದು ಬೆದರಿಸುವ ರೀತಿಯಲ್ಲಿ ತಂಡವೊಂದು ವರ್ತನೆ ಮಾಡಿರುವುದು ಅತ್ಯಂತ ಖಂಡನೀಯ. ನೊಂದ ಯುವತಿ ಮನೆಯವರು ಪುತ್ತೂರು ಪೊಲೀಸ್ ಠಾಣೆಯಲ್ಲಿ ದೂರನ್ನ ದಾಖಲಿಸಿದ್ದಾರೆ. ಪುರುಷರ ಕಟ್ಟೆಯ ಈ ಘಟನೆಯನ್ನು ಗಮನಿಸಿದ್ರೆ ಇದರ ಹಿಂದೆ ವಿವಿಧ ಪಿತೂರಿ ನಮ್ಮ ಕಣ್ಣ ಮುಂದೆ ಕಾಣ್ತಾ ಇದೆ. ಪೊಲೀಸರು ಕೂಲಂಕುಷ ತನಿಖೆಯನ್ನು ನಡೆಸಿ ಇದರ ಹಿಂದಿರುವ ಉದ್ದೇಶವನ್ನ ತನಿಖೆ ಮಾಡಬೇಕು, ಸತ್ಯವನ್ನ ಬಯಲಿಗೆಳೆಯಬೇಕು, ಆರೋಪಿಗಳಿಗೆ ತಕ್ಕ ಶಿಕ್ಷೆಯನ್ನ ನೀಡಬೇಕು ಎಂದು ಕಿಶೋರ್ ಕುಮಾರ್ ಪುತ್ತೂರು ಆಗ್ರಹಿಸಿದ್ದಾರೆ. ಹೆದರಿಕೆಯಿಂದ ಕಂಪ್ಲೇಂಟ್ ಕೊಟ್ಟರೆ ಅಲ್ಲಿನ ಪೊಲೀಸರಂತಾರೆ ಅವರು ಬೆಳಗಿನ ಜಾವ ಹತ್ತಿರದ ಗುಡಂಗಡಿ ಹೋಗಿ ಬ್ರೆಡ್ ಜಾಮ್ ತಿನ್ನೋದಂತ ಅಂತಾರೆ. ಇದು ಅತ್ಯಂತ ಒಂದು ಬೇಜವಾಬ್ದಾರಿತನದ ಹೇಳಿಕೆ ಪೊಲೀಸ್ನವ್ರದ್ದು. 6:30 ಗಂಟೆಗೆ ರೋಡಲ್ಲಿ ನಿಂತ್ಕೊಂಡು ಈ ಕಡೆ ಬಸ್ ಸ್ಟ್ಯಾಂಡ್ ನಿಂತ್ಕೊಂಡು ಆ ಕಡೆ ಗುಡಂಗಡಿ ಹೋಗಿ ಚಾಕು ತಂದು ನಾವಿಲ್ಲಿ ಬ್ರೆಡ್ ಜಾಮ್ ಮತ್ತು ಸಲಾಡ್ ಕಟ್ ಮಾಡಿ ತಿಂದೆವು, ರೋಡಲ್ಲಿ ತಿಂದೆವು ಅಂದರೆ ಅದಕ್ಕೆ ಅರ್ಥ ಉಂಟಾ? ಈ ರೀತಿಯ ಘಟನೆ ನಿರಂತರವಾಗಿ ಆಗ್ತಾ ಉಂಟು. ಹಿಂದೂ ಸಮಾಜ ಇದನ್ನು ಯಾವುದೇ ರೀತಿಯಲ್ಲಿ ಸಹಿಸುವುದಿಲ್ಲ. ಅತ್ಯಂತ ದುಃಖ ಮತ್ತು ಬೇಸರದ ವಿಷಯ ಅಂತಂದರೆ 10:30 ಗಂಟೆ ತನಕ ಎಲ್ಲ ಆಯಿತು. ಆದ ನಂತರ FIR ದಾಖಲಾಯಿತು. FIR ಅಂದ ತಕ್ಷಣ ಅವ್ರು ಯಾರೆಲ್ಲ ತಪ್ಪು ಮಾಡಿದರೆ ಅವರ ಬಗ್ಗೆ ತನಿಖೆ ಆಗಬೇಕನ್ನುವಂಥ ಆಗ್ರಹ ಕೂಡ ಇತ್ತು. ನಮಗೆ ಒಂದು ಕಡೆ ನಾವು ನಿಟ್ಟುಸಿರು ಬಿಟ್ಟೆವು, ನಮ್ಮ ಹೆಣ್ಮಗಳಿಗೆ ನ್ಯಾಯ ಸಿಗ್ತದೆ ಅಂತ. ಆದರೆ ಅತ್ಯಂತ ದುಃಖದ ವಿಷಯ ಏನು ಅಂದರೆ 10:30 ಗಂಟೆ ನಂತರ ನಮ್ಮೆಲ್ಲ ಕಾರ್ಯಕರ್ತರು ವಾಪಸ್ ಬಂದ ನಂತರ ಯಾರೋ ಒಂದಷ್ಟು ಜನ ಹೋದಾಗ ಅವರ ಮೇಲೆ ಅವರು ನಮ್ಮ ಮೇಲೆ ಸುಳ್ಳು ಆರೋಪ ಕೊಟ್ಟಿದ್ದಾರೆ ಅನ್ನೋ ಕಾರಣಕ್ಕೋಸ್ಕರ ಈ ಹುಡುಗಿಯ ತಂದೆ ಅಲ್ಲಿ ಬಂದಿರತಕ್ಕಂಥ ಕಾರ್ಯಕರ್ತರ ಮೇಲೆ ಕೂಡ ಕೇಸ್ ಹಾಕಿದ್ದಾರೆ. ನಾನು ಅನ್ನೋದು ಅನ್ಯಾಯ ಆಗಿದೆ ಅಂತ ನ್ಯಾಯ ಕೇಳಲಿಕ್ಕೆ ಹೋದರೆ ಇಡೀ ರಕ್ಷಣೆ ಮಾಡುವಂಥದ್ದು ಪೊಲೀಸ್ ಇಲಾಖೆ. ಕಾನೂನು ಸಂಬಂಧಿಸಿದಂತಹ ಸಮಾಜಕ್ಕೆ ಏನೋ ತೊಂದರೆ ಆದರೆ ಎಲ್ಲವನ್ನು ರಕ್ಷಣೆ ಮಾಡಲಿಕ್ಕಿರೋಂಥ ಒಂದು ವ್ಯವಸ್ಥೆ ಪೊಲೀಸ್ ವ್ಯವಸ್ಥೆ. ಈ ವ್ಯವಸ್ಥೆ ಈ ರೀತಿ ಏನು ನಾವು ನ್ಯಾಯ ಕೇಳಲಿಕ್ಕೆ ಹೋದರೆ ನಮ್ಮ ಮೇಲೆ ವಾಪಸ್ ಕೇಸ್ ಹಾಕ್ತಾರೆ ಅಂದರೆ ಅದಕ್ಕೆ ನಮಗೆ ಈ ಪೊಲೀಸ್ ವ್ಯವಸ್ಥೆಯ ಮೇಲೆ ಭರವಸೆ ಹೋಗಿದೆ. ಯಾಕಂದರೆ ಈಗಾಗಲೇ ನಮ್ಮ ಕೆಲವು ಪ್ರಮುಖರು ಹೇಳಿದ ಹಾಗೆ ಮೊನ್ನೆ ಒಂದು ಕಡೆ ಒಬ್ಬರು ನಮ್ಮ ಕಾರ್ಯಕರ್ತರ ಮನೆಗೆ ಬಂದು ಮಣ್ಣು ಹಾಕಿ ಅವರ ರಸ್ತೆಯನ್ನು ಬಂದ್ ಮಾಡಿದರು. ನ್ಯಾಯ ಕೇಳಲಿಕ್ಕೆ ಹೋದಾಗ 2 ಕಡೆ ಕೇಸ್ ಹಾಕಿದರು. ಇನ್ನೊಂದು ಕಡೆ ಕಬಕದಲ್ಲಿ ಆಕ್ಸಿಡೆಂಟ್ ಆಯಿತು. ಆಕ್ಸಿಡೆಂಟ್ ಆದರೆ ಅದು MUC ಕೇಸ್, ಮೋಟಾರ್ ವೆಹಿಕಲ್ ಕೇಸ್. ಅದು ನಾನನ್ನೋದು ಆ MUC ಕೇಸ್ ಇದ್ರೂ ಕೂಡ ಹೊಡೆದ ನಂತರ ಅದು ಕ್ರಿಮಿನಲ್ ಕೇಸ್ ಆಗ್ತದೆ. ಯಾರು ಪೆಟ್ಟು ತಿಂದನ ಅವನಿಗೆ ನ್ಯಾಯ ಸಿಗಬೇಕಾದ್ರೆ ಯಾರು ಹೊಡೆದ ಅವನ ಮೇಲೆ ಕೇಸ್ ಮಾಡಬೇಕು. ಆದರೆ ಇಬ್ಬರ ಮೇಲೆ ಕೂಡ ಕೇಸ್ ಮಾಡಿದರು. ಇಲ್ಲಿರ್ತಕ್ಕಂಥ ಗೃಹ ಇಲಾಖೆ ಸತ್ತು ಹೋಗಿದೆ. ಮಾಜಿ ಶಾಸಕ ಸಂಜೀವ ಮಠಂದೂರು, ಬಿಜೆಪಿ ಗ್ರಾಮಾಂತರ ಮಂಡಲ ಅಧ್ಯಕ್ಷ ದಯಾನಂದ ಶೆಟ್ಟಿ ಉಜಿರೆಮಾರ್, ನಗರ ಮಂಡಲ ಅಧ್ಯಕ್ಷ ಶಿವಕುಮಾರ್ ಕಲ್ಲಿಮಾರ್, ಬಿಜೆಪಿ ಮುಖಂಡ ಮುರಳೀಕೃಷ್ಣ ಹಸನ್ ತಡ್ಕ ಮತ್ತಿತರ ಪ್ರಮುಖರು ಈ ಸಂದರ್ಭ ಉಪಸ್ಥಿತರಿದ್ದರು.